ಮಂಗಳೂರಿನ ಅಶೋಕನಗರದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾಲ್ನಡಿಗೆ ಜಾಥಾ ಹಾಗೂ ಬೀದಿ ನಾಟಕ ನಡೆಯಿತು. ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನಾಚರಣೆ ಆಚರಣೆಯನ್ನ ಮಾಡಲಾಗುತ್ತಿದೆ. ಈ ಪ್ರಯುಕ್ತ ಏಡ್ಸ್ ಕಾಯಿಲೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಅಶೋಕನಗರದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವತಿಯಿಂದ ಏಡ್ಸ್ ಕಾಯಿಲೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಏಡ್ಸ್ ಕುರಿತು ಜನಜಾಗೃತಿ ಕಾಲ್ನಡಿಗೆ ಜಾಥಾ ಹಾಗೂ ಬೀದಿ ನಾಟಕಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸಂತೋಷ್ ಕುಮಾರ್ ಅವರು ಚಾಲನೆಯನ್ನ ನೀಡಿದ್ರು. ಈ ವೇಳೆ ಎನ್ಸಿಸಿ ಯೋಜನಾಧಿಕಾರಿ ಚೈತ್ರ ಶೆಟ್ಟಿ ಅವರು ಮಾತನಾಡಿ, ಜಾಗೃತಿ ಮೂಡಿಸುವುದರಿಂದ ಏಡ್ಸ್ ಕಾಯಿಲೆಯನ್ನ ತಡೆಗಟ್ಟಬಹುದು ಎಂದು ಅವರು ಹೇಳಿದ್ರು. ಏಡ್ಸ್ ಒಂದು ಮಾರಕ ರೋಗ. ಮುಂಚೆಗೆ ಕಂಪೇರ್ ಮಾಡಿದರೆ ಈಗ ಏಡ್ಸ್ನ ಇನ್ಸಿಡೆನ್ಸ್ ಕಮ್ಮಿ ಆಗಿದ್ದರೂ ಕೂಡ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ. 2017ನ ಸೆನ್ಸಸ್ನ ಪ್ರಕಾರ 48 ಮಿಲಿಯನ್ ಜನರು ಏಡ್ಸ್ಗೆ ತುತ್ತಾಗಿದ್ದಾರೆ. ಅದರಿಂದ ಇದರ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಅದರ ಪ್ರಿವೆನ್ಷನ್ ಹೇಗೆ ಮತ್ತು ಅದು ಬರದೇ ಇರುವ ಹಾಗೆ ತಡೆಯುವುದು ಹೇಗೆ, ಬಂದರೆ ಅದಕ್ಕೆ ಮಾಡಬೇಕಾದ ಜಾಗೃತಿ ಹೇಗೆ ಎಂದು ತೋರಿಸಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಎನ್ಸಿಸಿ ಯೋಜನಾಧಿಕಾರಿ ಡಾ ಗಣೇಶ್, ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಎಚ್ ಸುಗಂಧಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಶೋಕನಗರದ ಕಾಲೇಜಿನ ಮುಂಭಾಗದಿಂದ ಉರ್ವ ಸ್ಟೋರ್, ಲೇಡಿ ಹಿಲ್ ಜಂಕ್ಷನ್, ಉರ್ವ ಮಾರಿಗುಡಿ ರೋಡ್ ಮೂಲಕ ಕಾಲ್ನಡಿಗೆ ಜಾಥಾ ಸಾಗಿತು. ಇನ್ನು ಉರ್ವ ಮಾರುಕಟ್ಟೆಯ ಮುಂಭಾಗದಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ನಡೆಯಿತು. ಅಲ್ಲದೆ ವಿರೋಧವನ್ನು ಬಳಸದೆ ಲೈಂಗಿಕತೆಯನ್ನು ಮಾಡಿದಲ್ಲಿ ಏಡ್ಸ್ ಹರಡಲು ಸಾಧ್ಯವಾಗುತ್ತದೆ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಇದು HIV ಎಂಬ ಸೋಂಕಿನ ಮೂಲಕ ಹರಡುತ್ತದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.